ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತು ನೋಡಿ ನಾನು ವ್ರತ ಅದರ ರೆಸಿಪಿ ತಗೊಂಡು ಬಂದಿದ್ದೀನಿ. ಯಾಕಂದರೆ ನನ್ನ ಅತ್ತಿಗೆಯ ಸೊಸೆ ರಶ್ಮಿ ಅಂತ ಹೇಳೋಳು, ಅವಳಿಗೆ ಬೇಕಂತೆ ಈ ಸಾಸ್ಮಿ ಅಂತ ಮಾಡ್ತೀವಿ ನಾವು, ಹಸಿ ಅಥವಾ ಬೇಯಿಸಿದ ತರಕಾರಿ. ನಾನು ಕೊನೆಗೆ ಹೇಳ್ತಾ ಬರ್ತೀನಿ, ಅದರದ್ದು ವೀಡಿಯೋ ಎಲ್ಲ ಇವತ್ತು ಹಾಕ್ತಾಯಿದ್ದೀನಿ. ಒಂದು ವೆರೈಟಿ ತೋರಿಸ್ತೀನಿ, ಆಮೇಲೆ ಬಾಕಿದು ಉಳಿದದ್ದೆಲ್ಲ ನಾನು ಪ್ರೊಸೀಜರ್ ಹೇಗೆ ಅಂತ ಹೇಳ್ತಾ ಬರ್ತೀನಿ. ನಿನ್ನೆ ಮತ್ತು ಮೊನ್ನೆದು ಅಲಂಕಾರ ಕೃಷ್ಣದು ಹಾಕ್ತಾಯಿದ್ದೀನಿ. ಇವತ್ತಿನ ಅಲಂಕಾರ ಇನ್ನೂ ಬಂದಿಲ್ಲ. ನಾನು ಈ ವಿಡಿಯೋ ರೆಕಾರ್ಡಿಂಗ್ ವಾಯ್ಸ್ ಓವರ್ ಮಾಡೋಷ್ಟೊತ್ತಲ್ಲಿ ನೋಡ್ಕೋತಾ ಬನ್ನಿ. ತುಂಬ ಚೆನ್ನಾಗಿದೆ ಈ ಅಲಂಕಾರ ಎಲ್ಲ. ನೋಡಿ, ಆ ನಂತರ ನೋಡಿ ಬಾವಿ ಪರ್ಯಾಯ ದಿಶೆ ನೀವು ಕಾಣ್ಬೋದು ನೀವಲ್ಲಿ. ಇವತ್ತು ಟೊಮೆಟೊ ಸಾಸ್ಮಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ಹಣ್ಣಾದ ಹುಳಿ ಟೊಮೆಟೊ ಯಾವುದು ಬೇಕಾದ್ರೂ ನಡೆಯುತ್ತೆ ನಿಮಗೆ. ಇದರಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಅಡುಗೆಗೆ ಇದು ಕೆಲಸಕ್ಕೆ ಹೋಗೋರಿಗೆ ಚಕಾಚಕ್ ಅಂತ ಮಾಡುವಂಥ ಅಡುಗೆ ಇದು. ಈ ಟೊಮೆಟೊನ ತೊಟ್ಟು ತೆಗೆದು ನೀಟಾಗಿ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು, ಕೆಲವರಿಗೆ ಸೈಜು ಅದು ಬಾಯಿಗೆ ಸಿಗೋದು ಬೇಡ ಅಂತ ಅನ್ನೋರು ಮಿಕ್ಸಿಗೂ ಹಾಕ್ಕೋಬೋದು. ನಮಗೇನು ಗೊತ್ತಾ, ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ, ಸ್ವಲ್ಪ ಹಾಗೆಯೇ ಇಡೀ ಬಿಡ್ತೀನಿ ನಾನು. ಎಷ್ಟು ಕೊಡುತ್ತಾ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಆಪ್ಷನ್ ಅದು. ಇದೇ ಥರ ಮುಳ್ಳು ಸೌತೆನೂ ಕಟ್ ಮಾಡ್ಕೋಬೇಕು. ಹಸಿ ಇದರಲ್ಲಿ ಮಾಡಿದ್ರೆ ಟೊಮೆಟೊ ಮತ್ತು ಮುಳ್ಳು ಸೌತೆ ಭಾಳ ಚೆನ್ನಾಗಾಗತ್ತೆ. ಬಾಕಿ ಇದರಲ್ಲಿ ಯಾವುದರಲ್ಲಿ ಮಾಡಲಿಕ್ಕಾಗತ್ತೆ ನಾನು ಮುಂದಿನ ವೀಡಿಯೋಗಳಲ್ಲೆಲ್ಲ ಹೇಳ್ತೀನಿ. ಮುಳ್ಳು ಸೌತೆ ಕೂಡ ಹೀಗೇ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಮುಳ್ಳು ಸೌತೆ ಆದರೂ ಕುಚ್ಕೋಬೋದು, ಅಂದರೆ ಊರಿನ ಸೌತೆ ಆದರೂ ಕುಚ್ಕೋಬೋದು ನಾವು. ನೋಡಿ, ಈ ಥರ ಕಟ್ ಮಾಡ್ಕೋತಾ ಬನ್ನಿ. ಇದು ಏನು ಗೊತ್ತಾ, ತುಂಬ ಸಿಂಪಲಾಗಿ ಮಾಡುವಂಥದ್ದು. ಈ ಬೆಳಗ್ಗೆ ಚಟ್ಪಟ್ ಅಂತ ಇದಕ್ಕೆ ಹೋಗ್ತಾರೆ ನೋಡಿ, ಡ್ಯೂಟಿಗೆ ಹೋಗೋ ಹೆಣ್ಣುಮಕ್ಕಳಿಗೆ ಅಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದರ ಯುನೀಕ್ ಫ್ಲೇವರ್ ಇದು. ಇದು ಉಡುಪಿದು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದು. ಇದು ಸಾಧಾರಣ ನಾವು ಉಡುಪಿಯಲ್ಲಿ ಟೊಮೆಟೊ ತಿನ್ನಲ್ಲ, ಸೌತೆಕಾಯಿದು ಮಾಡ್ತೀವಿ. ಮುಳ್ಳು ಸೌತೆ, ಕೆಂಪು ಹರಿವೆ, ಆನಂತರ ಬೀಟ್ರೂಟ್ ಇದು ಮಾಡ್ತೀವಿ. ಬೀಟ್ರೂಟು ಮತ್ತು ಟೊಮೆಟೊನ ಸಾಂಪ್ರದಾಯಿಕ ತೀರ ಬಳಸೋದು ತಿನ್ನಲ್ಲ. ಅದನ್ನ ಫಸ್ಟ್ ನೋಡಿ ಕಟ್ ಮಾಡಿ ಇಟ್ಕೊಂಡು ತೆಂಗಿನಕಾಯಿ ತುರ್ಕೊಳ್ಳಿ. ಅದಕ್ಕೆ ನಾನು 3 ಟೊಮೆಟೊ ಹಾಕಿದ್ದೀನಿ, ಒಬ್ರಿಗಾಗುವಷ್ಟು. ಇದು ಒಬ್ರಿಗಲ್ಲ ಇಬ್ಬರಿಗೂ ನಡೆಯುತ್ತೆ. ಅದಕ್ಕೆ ನೋಡಿ ಅರ್ಧ ಕಡೆ ತೆಂಗಿನಕಾಯಿ ಹಾಕಿ, ಒಂದು ಚಿಕ್ಕ ಚಮಚೆಯಲ್ಲಿ 1 ಚಮಚ ಸಾಸಿವೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು. ನಾನೊಂದು 1.5 ಮೆಣಸು ಹಾಕ್ಕೊಂಡಿದ್ದೀನಿ, ಖಾರ ಆಗುತ್ತೆ ಅದು. ಹಾಕ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಫಸ್ಟ್ ಏನು ಗೊತ್ತಾ, ಸಾಸಿವೆ ಮತ್ತು ಮೆಣಸಿನಕಾಯನ್ನು ಒಂದು ರೌಂಡು ತಿರುಗಿಸ್ಕೊಳ್ಳಿ ಮಿಕ್ಸಿಯಲ್ಲಿ. ಆವಾಗ ನಿಮಗೆ ಆ ಸಾಸಿವೆ ಇದೆ ನೋಡಿ ಚೆನ್ನಾಗಿ ಹುಡಿಯಾಗುತ್ತೆ. ಇಲ್ಲಾಂದರೆ ಮುಂಚಿನ ಕಾಲದಲ್ಲಿ ಏನು ಗೊತ್ತಾ, ಕಡಿಯೋ ಕಾಲದಲ್ಲಿ ಕಡಿತಾ ಇದ್ದು ತುಂಬಾ ಟೇಸ್ಟ್ ಬರ್ತಾಯಿತ್ತದು. ಈಗ ಹಾಗೆ ಆಗೋದಿಲ್ಲಲ್ಲ, ಎಲ್ಲ ಮಿಕ್ಸಿಯಲ್ಲೇ ಹಾಕ್ತೀವಿ ನಾವು. ನೋಡಿ ಈ ಥರ ಹಾಕಿ ಪುನೊಂದು ರೌಂಡ್ ತಿರುಗಿಸಿ. ನೋಡಿ ಸ್ವಲ್ಪ ಟೊಮೆಟೊನ ಗ್ರೈಂಡ್ ಮಾಡಲಿಕ್ಕೆ ಹಾಕ್ಕೊಳ್ಳಿ, ಆವಾಗ ನಿಮಗೆ ಸ್ವಲ್ಪ ದಪ್ಪ ಬರುತ್ತೆ. ಅದು ನಿಮಗೆ ಅದೇ ಹೇಳಿದಿಲ್ಲ, ಕನ್ಸಿಸ್ಟೆನ್ಸಿ ಹೇಗೆ ಬೇಕಾದರೂ ಹಾಗೆ ಮಾಡಿಕೊಳ್ಳಿ. ನೋಡಿ, ಆನಂತರ ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರು ಮಾಡೋದು ಬೇಡ ಅಂತ ಹೇಳಿದ್ನಲ್ಲ, ಕನ್ಸಿಸ್ಟೆನ್ಸಿ ಎಲ್ಲ ನಿಮಗೆ ಬೇಕಾದ ಹಾಗೆ. ಆನಂತರ ಇದಕ್ಕೆ ಉಪ್ಪು ಮತ್ತು ಬೆಲ್ಲ. ಎಷ್ಟೋ ಜನರು ಬೆಲ್ಲ ಹಾಕಲ್ಲ, ಟೊಮೆಟೊ ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಬೇಕಾಗತ್ತೆ. ಬೆಲ್ಲ ಹಾಕದೆ ಕೂಡ ಮಾಡಿ ನೋಡಿ, ಚೆನ್ನಾಗಾದರೆ ಹಾಗೆಯೇ ತಿನ್ನಿ. ಸುಮ್ಮನೆ ಏನಕ್ಕೆ ಬೆಲ್ಲ ಹಾಕಬೇಕಲ್ವ. ನಮ್ಮ ಮನೆಯಲ್ಲಿ ಎಲ್ಲರೂ ಸಿಹಿ ಇಷ್ಟಪಡೋ ಕಾರಣ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಮತ್ತು ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ ನೋಡಿ, ಆದ ಕಾರಣ. ಇದು ಏನು ಗೊತ್ತಾ, ಸೌತೆಕಾಯಿದು, ಮುಳ್ಳು ಸೌತೆಕಾಯಿದ್ದು ತಿನ್ನೋ ಸೌತೆ ಇದೆಯಲ್ಲ, ಅದೇ ಸೌತೆಕಾಯಿದು ಮಾಡೋದಾದರೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು, ಯಾಕಂದರೆ ಹುಳಿ ಇರೋದಿಲ್ಲ ನೋಡಿ. ಆನಂತರ ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು ಹಾಕಿ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು ಇದು. ಇದೇ ಥರ ಮುಳ್ಳು ಸೌತೆದ್ದು ಸಿಪ್ಪೆ ತೆಗೆದು ಕೊಚ್ಚಿಕೊಂಡು ಅಥವಾ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಹುಣಸೆ ಹಣ್ಣಿನ ಜೊತೆ ಸಾಸಿವೆ ತೆಂಗಿನಕಾಯನ್ನು ನಾವು ರುಬ್ಕೋಬೇಕು. ನೋಡಿ ಆಗಿಬಿಡ್ತು ಒಗ್ಗರಣೆ ಇದು. ನೋಡಿ ಅದಕ್ಕೆ ಹಾಕಿದರೆ ಹಾಗೇ ಬಿಡ್ತು. ಇದೇ ಥರ ಸೌತೆಕಾಯಿದು ಅದೇ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ ಅಂದರೆ ಟೊಮೆಟೊದ್ದು ನೋಡ್ಬೋದು ನೀವು.
ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ, ಅದು ದೋಸೆ ಜೊತೆ, ನೀರು ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ ಇದೇ ಥರ ನೋಡಿ ನಾನು ಹೇಳ್ತಾಯಿದ್ದೆ, ಇದು ಸೌತೆಕಾಯಿದು ಸಿಪ್ಪೆ ತೆಗೆದು ಕೊಚ್ಚಿ ಹುಣಸೆ ಹಣ್ಣಿನ ಜೊತೆ ತೆಂಗಿನಕಾಯಿನ ರುಬ್ಕೋಬೇಕು. ಸ್ವಲ್ಪ ಸಾಕು, ಜಾಸ್ತಿ ಬೇಕು ಅಂತೇಳಿಲ್ಲ. ಬೆಲ್ಲ ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು. ನೋಡಿ ಆನಂತರ ಈ ಹರಿವೆ ಸೊಪ್ಪಿದೆ ನೋಡಿ, ಕೆಂಪು ಹರಿವೆ ಅದು ತುಂಬಾ ಚೆನ್ನಾಗಾಗತ್ತೆ. ಹರಿವೆ ಸೊಪ್ಪು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೀಟ್ರೂಟ್ ಇದು ಹಾಗೆಯೇ ಅದನ್ನ ಸಿಪ್ಪೆ ತೆಗೆದು ತುರಿದಿಟ್ಕೊಳ್ಳಿ. ಆನಂತರ ಬೇಯಿಸ್ಕೊಳ್ಬೇಕು, ಅದನ್ನ ಸ್ವಲ್ಪ ಅರಿಶಿಣ ಹಾಕಿ ಬೇಯಿಸ್ಕೊಳ್ಬೇಕು. ಆನಂತರ ನಾನು ಆವಾಗ ಹೇಳಿದ ಮಸಾಲೆ ಉಂಟು, ಸಾಸಿವೆ, ತೆಂಗಿನಕಾಯಿ, ಅದನ್ನ ರುಬ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಹುಣಸೆ ಹಣ್ಣಿನ ಜೊತೆ. ನೋಡಿ ಇದು ಬೀಟ್ರೋಟನ್ನು ಸಿಪ್ಪೆ ತೆಗೆದು ತುರಿದಿಟ್ಕೋಬೇಕು. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಹೇಳಿ, ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ನಾನು ಮೊನ್ನೆ ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಉಂಬುಳ ಅಂತ ಹೇಳ್ತಾರೆ, ಮೈ ರಕ್ತ ಹೀರುವಂತಹ ಒಂದು ಪ್ರಾಣಿ. ಅದು ಕಾಡಲ್ಲೆಲ್ಲ ತುಂಬ ಇರುತ್ತೆ. ನೋಡಿ ಬಂದಿದೆ, ನೋಡ್ಬೋದು, ನನ್ನ ಕಾಲಿಗೆ ಎತ್ಕೊಟ್ಟಿದ್ದು, ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕೆಟ್ಟ ರಕ್ತನೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ ಇದು. ನೋಡಿ ಕೆಳಗೆ ಬಿತ್ತು ನೋಡ್ಬೋದು. ಕುಡಿದು ಸತ್ತೇ ಹೋಗುತ್ತೆ, ಬಿಟ್ಟರೆ ಮತ್ತೆ ಇನ್ನೇನು ಆಗೋದಿಲ್ಲ. ತುಂಬ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಆಯಿತಾ. ಇನ್ನೊಂದು ಸಲ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನೋಡಿ. ಅದು ಹೋಗ್ತಾ ಉಂಟು, ನೀರು ಬಿಟ್ಕೊಂಡು ಅದಿನ್ನು ಸತ್ತೇ ಹೋಗೋದಂತೆ. ಅದು ಕರ್ನೆತ್ತಿದೆ ಅಂದರೆ ಕೆಟ್ಟ ರಕ್ತನ ಇದು ಹೀರ್ಕೊಳ್ಳುತ್ತೆ. ಯಾರೆಲ್ಲ ಇದರ ಅನುಭವ ಇದೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.